ಮಂಜುನಾಥೇಶ್ವರ ದೇವಸ್ಥಾನ ಇಲ್ಲಿಯ ಆಡಳಿತ ಮುಕ್ತೇಸರಾದಂಥ ಶ್ರೀ ವಿಜಯನಾಥ್ ವಿಠ್ಠಲ್ ಶೆಟ್ಟಿ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ನಡೆಯುವಂಥ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಬನ್ಲೆ ತಮ್ಮ ಉತ್ತಮವಾದಂಥ ಪ್ರದರ್ಶನವನ್ನು ನೀಡಿದ ನಂತರ ಎಲಿಮಿನೇಷನ್ ಟೈಮ್. ಇದಕ್ಕೋಸ್ಕರ ಇದ್ದಂಥ ಎಲ್ಲ ಪಾರ್ಟಿಸಿಪೆಂಟ್ಸ್ ಎದುರುಗಡೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. It is really difficult ಏನೇನು ಅಂತ Akul, I think they're just on the scoring cards. Top scorers here in one pan. We got 3 top scorers. Vinush, Ira and Samarth. Wow. They are in the safe zone. Super singer. Super singer. Samarth, Ira and Vinush. Muji janala. You have to select either who's the best among the 5, best 2 or last 2. Which one do you prefer to tell? They say best 2 is better to choose. Okay, it's a competition, and even for us it's the same thing. It depends on the performances today. No hard feelings anywhere. Best 2 out of the 5 here. One is Pramod. The one is Another one is Tanushri. Okay. ಜಸ್ಟ್ ಮೈ Okay, your personal. ಮೈ ಪರ್ಸನಲ್ ಸೆನ್ಸ್ ಆಫ್ ಸಂಗೀತವನ್ನು ಖಾಲಿ ನೋಡುವ. Okay. Tanushri. ನಿತಿನ್ Nitin Nitin. Morki. Tanushri. Tanushri. Pramod. So ಯಾರಿಗೆ vote ಜಾಸ್ತಿ? Tanushri and Pramod. Tanushri and Pramod, I think you're safe. Go to the other side. Congratulations. Super singer. Super singer. Now 3 on my left side. Okay. Now the 3 are in the danger zone. As for the team itself, the judges will take over. ಚಿನ್ಮಯ್ ಎಲ್ಲಿ ತಪ್ಪಿದ್ರಿ ಅನಿಸ್ತಿದೆ ನಿಮಗೆ? ಚೆನ್ನಾಗಿ ಹಾಡಬೇಕಿತ್ತು, ಹಾಡಿಲ್ಲ. ವಿವೇಕ್ ಅವರೇ, ನೀವೇನು ಹೇಳ್ತೀರಾ? ಲಿರಿಕ್ಸ್ ಬಿಟ್ಟೋಗಿತ್ತು. ಮತ್ತೆಲ್ಲವೂ ಕೂಡ ನನಗನ್ಸುತ್ತೆ ನಾನು ಪ್ರಾಕ್ಟೀಸ್ ಮಾಡಿದಷ್ಟು ಹಾಡಿದ್ದೀನಿ, ಚೆನ್ನಾಗಿ ಹಾಡಿದ್ದೀನಿ. ಲಿರಿಕ್ಸ್ ಮಾತ್ರ. ಓಕೆ. ಆ್ಯಂಡ್ ನಿತಿನ್? ಪಿಚ್ಚಿಂಗ್. ಬಟ್ ಏನಂದರೆ ಈಗ ಯಾರು ಸೆಲೆಕ್ಟ್ ಆಗಿದ್ದಾರೆ ಅದು ಅವ್ರ ಒಪಿನಿಯನ್ ಅಲ್ಲ, ನಾವು ಡಿಸೈಡ್ ಮಾಡಿದ್ದು ಅದೇನೆ. ಡೋಂಟ್ ಬಿ ಮಿಸ್ಟೇಕ್ ಅನ್ ದ್ಯಾಟ್. ಅವರು ಸಜೆಸ್ಟ್ ಮಾಡಿ ಅವ್ರು ಈ ಕಡೆ ಬಂದಿದ್ದಾರೆ ಅಂತೆಲ್ಲ. ಇವನ್ ನಮ್ಮ ಡಿಸಿಷನು ಅದೇ ಆಗಿದೆ. ನಮ್ಮ ಡಿಸಿಷನು ಅದೇ. ಜಸ್ಟ್ ಟು ಸೇ ದ್ಯಾಟ್ ಇವನ್ ಯು ಆರ್ ಸಿಂಗರ್ಸ್, ನಿಮಗೂ ಗೊತ್ತಿರುತ್ತೆ. ಸೊ ಹೌ ದ ಕಾಂಪಿಟೇಷನ್ ಈಸ್, ಯು ನೋ ದ್ಯಾಟ್. ಸೊ ಯು ಆರ್ ಆಲ್ಸೋ ಕೇಪೇಬಲ್ ಆಫ್ ಜಡ್ಜಿಂಗ್ ಸಮಥಿಂಗ್. ನಮ್ಮದು ರಿಸಲ್ಟ್ ಏನಿದೆ ಅದೇ ನೀವು ಕೊಟ್ಟಿದ್ರೆ ಮಾತ್ರ ನಾವು ಎಸ್ ಅಂತ ಹೇಳ್ತೀವಿ. ಇಟ್ಸ್ ನಾಟ್ ದೇಯರ್ ಡಿಸಿಷನ್. ಚಿನ್ಮಯ್, ಇಫ್ ಯು ಆರ್ ಸಿಲೆಕ್ಟೆಡ್, ಮುಂದೆ ನಮ್ಮ ತಪ್ಪುಗಳನ್ನ ಕರೆಕ್ಟ್ ಮಾಡ್ಕೊಳ್ತೇನೆ ಅಂತ ಭರವಸೆ ಕೊಡ್ತೀರಾ? ಹಾಂ, ಶ್ಯೂರ್. ಐ ವಿಲ್ ಗಿವ್ ಔಟ್ ಮೈ ಬೆಸ್ಟ್. ಹೌದಾ? ಸೊ ವಿವೇಕ್ ಅವರೇ? ಲಿರಿಕ್ಸ್ ನನ್ನ ಮಿಸ್ಟೇಕ್ ಅದು ಮಾಡಿತ್ತು. ಮಾಡಬಾರ್ದಲ್ಲ. ಹೌದು, ಅದೇ ಮಾಡಬಾರ್ದ ತಪ್ಪದು. ಆ್ಯಕ್ಚುಲಿ ಎಲ್ಲ ತಪ್ಪುಗಳು ಅಷ್ಟೇ, ಮಾಡಬಾರ್ದ ತಪ್ಪುಗಳೇ. ನೀವು 4 ಸಾಂಗ್ ಕಲ್ತ್ಕೊಂಡು ಬಂದು ಒಂದು ಹಾಡಿ ಅಂತ ಹೇಳಲ್ಲ. ಇಲ್ಲ. ನಿಮ್ಗೆ ಒಂದೇ ಸಾಂಗ್ ಕೊಟ್ಟಿದ್ದು, ಅದನ್ನು ನೀಟಾಗಿ ಮಾಡಬೇಕು. ಹೌದು. ಕಜಿಟನ್ ಸರ್, ಏನು ಹೇಳ್ತೀರಾ? ನಿತಿನ್, ನಿನ್ನನ್ನು ಬಚಾವ್ ಮಾಡಿದ್ರೆ ಏನು ಡಿಸಿಷನ್ ತಗೊಳ್ತಿ? I give my best, sir. Next round I will select it. 3 ಜನಕ್ಕೂ ಅವಕಾಶ ಕೊಡೋಕ್ಕಾಗಲ್ಲ. ಹೌದು. ಯಾರು ಒಬ್ರು ಇವತ್ತು ಎಲಿಮಿನೇಟ್ ಆಗಲೇಬೇಕು. ಲೆಟ್ ಮೀ ಡೂ ಒನ್ ಥಿಂಗ್. ಇವಾಗ ಸೇಫರ್ ಝೋನಲ್ಲಿ 5 ಜನ ಇದ್ದಾರೆ ಅಲ್ವಾ? ಔಟ್ ಆಫ್ 5, 3 male and 2 female. I want to add 1 more female there. So Chinmay Bhatt, you are safe. Super singer.
ನಿಮ್ಮಿಬ್ಬರಲ್ಲಿ ಯಾರು ಸೇಫ್ ಇರ್ಬೋದು ಹೇಳಿ? ಯಾರು ಸೇಫ್ ಇರ್ಬೋದು ಹೇಳಿ? ಅಫ್ಕೋರ್ಸ್ ಇಟ್ಸ್ ವಿವೇಕ್. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ನಿತಿನ್, ಥ್ಯಾಂಕ್ ಯು ವೆರಿ ಮಚ್. Thank you, sir. ಈ ಒಂದು ಕಾಂಪಿಟೇಷನಲ್ಲಿ ನೀವು ಪಾತ್ರ ವಹಿಸಿದ್ರಿ, ಪ್ರಯತ್ನ ಮಾಡಿದ್ರಿ. ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ಗಳು ಆಗಿರ್ತವೆ, ಹೌದಾ? Okay, sir. ಬೇರೆ ಅವರು ತುಂಬ ಚೆನ್ನಾಗಿ ಹಾಡ್ತಾ ಇರೋದ್ರಿಂದ ಒಂದೊಂದ್ಸತಿ ನಾವು ಕೂಡ ಅವ್ರ ಸ್ಪೀಡಿಗೆ ವರ್ಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಹೌದಾ? ಹೌದು ಸರ್. ಹೋಗ್ತಾ 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 ನಾವು ಪ್ರಯತ್ನ ಕಡಿಮೆ ಆಗ್ತಾ ಅಥವಾ ನಮ್ಮ ಕೆಪಾಸಿಟಿ ಕಡಿಮೆ ಆಗ್ತಾ ನಾವು ಹಿಂದೆ ಬೀಳ್ತೀವಿ. ಸೊ ನೀವು ನಿಮ್ಮ ಪ್ರಯತ್ನ ನಿಲ್ಲಿಸಬೇಡಿ, Yes, ಮುಂದೆ sure, ಸಾಕ್ತಾ ಇರಬೇಕು ನೀವು. ಐ ವಿಶ್ ಯು ಆಲ್ ದಿ ಬೆಸ್ಟ್. ದಯವಿಟ್ಟು ಥ್ಯಾಂಕ್ ಯು ಬೇಜಾರು ವೆರಿ ಮಚ್. ಮಾಡ್ಕೊಳ್ಬೇಡಿ, ಇದೇ ಕೊನೆ ಅಲ್ಲ, ಇದೇ ಥರ ತುಂಬ ಮುಂದೆ ಕಾಂಪಿಟೇಷನ್ ಇರ್ತದೆ. ಇಂದು ವೇದಿಕೆ ಮಾತ ಎಡ್ಡೆ ಕಲಾವಿದರಿಗೆ ಮುಲ್ಪ ಚಾನ್ಸ್ ತೆಗೆದುಂಡು ನಾನು ಮಾತಿರಗಳು ಆಲ್ ದ ಬೆಸ್ಟ್ ಪಂಡ್ರೆ ಇಷ್ಟಪಡ್ತಾ ಇರ್ತೀನಿ. ವೆರಿ ನೈಸ್. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಅ ಪ್ಲೆಜರ್ ಹ್ಯಾವಿಂಗ್ ಯು. एक दिन कभी जो खुद को तराशे, मेरी नजर से तू जरा रे, आंखों से तेरी क्या क्या छिपा है, तुझको दिखाऊं मैं जरा रे. For your voice, सुभान अल्लाह, ये हो रहा है पहली दफा है, मल्ला ऐसा हुआ. I would like to give you a standing ovation. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಪ್ರಾರಂಭವಾದಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಈ ಕಾರ್ಯಕ್ರಮದಲ್ಲಿ ಹೊಸತನವನ್ನು ತರ್ತಾ ಇದ್ದೇವೆ. 32 ಟಾಪ್ ಕಂಟೆಸ್ಟೆಂಟ್ಸ್ಗಳ ನಡುವೆ ಆಗುವಂಥ ಈ ಎಲಿಮಿನೇಷನ್ ರೌಂಡಲ್ಲಿ ಪ್ರತಿ ವಾರ ಪ್ರತಿ ಎಪಿಸೋಡ್ನಲ್ಲಿ ಒಬ್ರೊಬ್ರು ಎಲಿಮಿನೇಷನ್ ಆಗ್ತಾ ಇದ್ದಾರೆ. ಇದೀಗ ಹೊಸ ಸಂಚಿಕೆ, ಹೊಸ ಪಾರ್ಟಿಸಿಪೆಂಟ್ಸ್. ಆದರೆ ಇನ್ನೊಂದು ಹೊಸತು ನಮ್ಮ ಜೊತೆ ಸೇರ್ಲಿಕ್ಕಿದೆ. ಯಾರು ಅಂತ ನೀವು ಕುತೂಹಲಕಾರಿಯಾಗಿ ನೋಟವನ್ನು ನನಗೆ ನೀಡ್ತಾ ಇದ್ರೆ ನನಗಂತೂ ಕಾಣಿಸ್ತಾ ಇಲ್ಲ, ಆದರೆ ನಿಮ್ಮ ಮನಸ್ಸನ್ನು ಸರಿಯಾಗಿ ಜಡ್ಜ್ ಮಾಡ್ಬೋದು. ಹಾಗಾದರೆ ಯಾರು ಬರ್ತಾ ಇರ್ಬೋದು ನನ್ನ ಜೊತೆ? ಹೆಸರನ್ನ ಹೇಳಿದ್ರೆ ತುಂಬ ಸಿಂಪಲ್ ಆಗಿರುತ್ತೆ. ನಮ್ಮ ಟಿವಿಯಲ್ಲಿ ಯಾವಾಗಲೂ ನೋಡುವಂಥ ಒಂದು ಮುಖ, ತುಳುವಿನ ಡಿಕ್ಷನರಿ ಅಥವಾ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಬಲೆ ತುಳುಟೆ ಪಾತರಗ ಅಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಎಲ್ಲರ ಮನಸ್ಸನ್ನು ಗೆದ್ದು ಹಲವಾರು ಕಡೆ ತುಳುವಿನಲ್ಲಿ ಕನ್ನಡದಲ್ಲಿ ನಿರರ್ಗಳವಾಗಿ ಮಾತಾಡಿ ಕಾರ್ಯಕ್ರಮವನ್ನು ನಿರೂಪಿಸಿ ನಮ್ಮ ಟಿವಿಯ ಒಂದು ಹೆಮ್ಮೆ ಆಗಿರುವಂತಹ ನವೀನ್ ಶೆಟ್ಟಿ ಎಡ್ಮೆಮಾರ್. ಮಾತರೆಗ್ಲ ಸೋಲ್ಮೆಲು ನವೀನ್ ಶೆಟ್ಟಿ ಬಾರಿ ಖುಷಿಯ ಒಂದುಂಡು ಈ ವೇದಿಕೆಡು ಎಂಕಲ್ ರಡ್ ಜನಲ್ಲ ಈ ಕಾರ್ಯಕ್ರಮನ ನಿರೂಪಣೆ ಮಲ್ತೊಂದುಲ್ಲ ಅಂತ ಪಂಡದು ಆಂಡ ಒಂಜಿ ಕಟ್ಟಿಟ್ಟು ಓಲ ಒಂಚೂರು ಪೋಡಿಗೆಲ್ಲ ಒಂದುಂಡು ಅದು ಕನ್ನಡ ಅಂಡ ಎಂಚಾನ್ಲ ಪಾಸ್ ಆಪುಂಡು ಈರ್ಮೆನಿ ಈರ್ನ ಶುದ್ಧ ತುಳುಟ್ಟು ಮೆನಿ ಪಾತರಂಡ ಯಾನ ರಿಪ್ಲೈ ಕೊರ್ಪುನ ಪುಡ್ದು ಎಂಕ್ ಅರ್ಥ ಲಾವಂದೆ ಎತ್ತಂಡ ಅದ ಅಲ್ಪ ಅವು ಶುದ್ಧ ತುಳು ಅತ್ತು ದುಂಬುದೊಕ್ಕಲು ಪಾತಿರೊಂತಿನ ತುಳು ಇತ್ತವು ಬೆರಕೆ ಬೆರಕೆ ಆದ ಅಂತ ಶುದ್ಧದ ಲೆಕ್ಕ ತೋಜುಡು ಆ ಪಂಡ ಏನೊಂದು ವಿಚಾರ ಪಂಡ್ರೆ ಬೈಕ್ವೆ ಸೌಜನ್ಯ ಪನ್ಲೆ ಪನ್ಲೆ ಇತ್ತೆ ನಮ್ಮ ಟಿವಿಗೆ 10 ವರ್ಷ ದಿಂಜಿದ್ದು 11ನೇ ವರ್ಷಡುಲ್ಲ ಕರಿನ ಒಂಜಿ 10 ವರ್ಷಡು ಸುಮಾರು ಜನ ನಂಗೆ ಬಾರಿ ಪುಗಾರ್ತದ ನೋಡಿ ಕೊಡ್ತಾರೆ, ಬಾರಿ ಜನ ಪುಗಾರ್ವೇರು ನಮ್ಮ ಟಿವಿದಲ್ಲಿ ಸ್ವಲ್ಪ ರೆಡ್ ಆಪಣ ಕರಿನ ಒಂಜಿ ಮುಜಿನಾಲ್ ವರ್ಷೋಡು ಈ ವೈದ್ಯರ್ನಕುಲು ಡಾಕ್ಟರ್ಸ್ ಎಂದು ಮನ್ಪ ತುಳುಟು ತಿರಾಸಿಯರ್ ಪನ್ನೋ ಶಬ್ದಲುಂಡು. ಆ ವೈದ್ಯರ್ನಕುಲು ಅಂಚನೆ ಈ ಆಸ್ಪತ್ರೆ ತಕುಲು ದೂರ ಒಂದುಲ್ಲೇರು ನಮ್ಮ ಟಿವಿನ ದಾಯಿಗಂದ್ ಗೊತ್ತಾಯ್ಚಿ ದಾಯಿಗಂದು ಬಂಡ ಈ ಕೆಂಪಕ್ಕೆ ಕೆಂಡೆ ದಾಯನಿಕುಲು ದೂರನೊಂದು ಕಾರಣ ಐತೆ ಕರಿನ 4 ವರ್ಷದ ಎಂಕಲಿಗೆ ಬೇರೆ ಅಜ್ಜಿ ಆಸ್ಪತ್ರೆಯಲ್ಲಿ ಪಾರು ಪಡಿಯಲು ಬುರ್ಲೆಕ್ಕ ಆತನದು ಹಿಂಗೆ ವಿಚಿತ್ರ ಅಂದ ದಾಯಿಗಂದು ಪಂಡೇರು ಈ 4 ವರ್ಷೋಡು ಜನಕಲು ಬೋಡ್ತಿನಾತ್ ತೆಲ್ತೊಂದುಲ್ಲೇರು ಬಲೆ ತೆಲಿ ಪಲ್ಲೆಡ್ದ ಹತ್ರ ಅಂಚ ಹತ್ರ ತೆಲ್ತದ ಜನಕಲ್ನ ಸೀಕ್ ಬಾರಿ ಕಮ್ಮಿ ಆತನ ಎಂಕಲೇ ಬೇರೆ ಅಜ್ಜಿ ಅವು ಅಂಡಲ ಮಲ್ಲೇಜಿ ಇತ್ತೆ ಕೂಡ ನಿಕುಲೊಂದು ಶುರು ಮಲ್ದಾರೆ ಜನಕಲಿಗೆ ಪದತ ಹೊರಟು ಆ ಸೀಕ್ಲೇನು ಕಮ್ಮಿ ಮಲ್ದಾರೆ ಯಾನ್ ಈ ಪಾತ್ರ ದಾಯ ಪಂಡೆ ಬಂಡ ನರಮನಿ ಖುಷಿ ಅಂಡ ಸೀಕುಲು ಕಮ್ಮಿ ಆಪಣಿಗೆ
ಒಂಜಿ ಸಂಗೀತ ಪದಕ್ಕೂ ಏತೋ ಸೀಕ್ಲೆನು ಸುಮಾರು ಮಲ್ಪಚ್ಚಿತ್ತಿನಂಜಿ ಮಮಲ್ಲ ಶಕ್ತಿ ಉಂಡಿಗೆ ಸರಿ. ಅಂಚಿತ್ತಿನ ಕೆಲಸ ನಮ್ಮ ಟಿವಿ ಶಾಸ್ತವ ಶ್ರೀ ಭೂತನಾಥೇಶ್ವರ ದೇವಸ್ಥಾನದ ಗುರುಕಾರೆ ಆ ಟ್ರಸ್ಟ್ದ ಗುರುಕಾರೆ ವಿಜಯನಾಥ್ ವಿಠಲ್ ಶೆಟ್ಟರ್ನ ಒಟ್ಟು ಸೇರಿಕೆಡು ಮಲ್ತೊಂದುಂಡು ಉದ್ದೇಶ ಐತೆ ನಮ್ಮ ತುಳುನಾಡು ಬೋಡ್ತಿನಾಥ್ ಸಂಗೀತ ಪ್ರತಿಭೆಲ್ಲ ಉಂಡ ಸಂಗೀತದ ಚಾತುರ್ಪುನ ಮೆರೆಪೋಡುಂದಂಡ ಒಂಜಿ ಮಲ್ಲ ಅಂಗನ ಬೋಡು ಆ ವೇದಿಕೆ ಬೋಡು ಆ ಮತ್ತರ್ಮೆ ಬೋಡು ಪಂದು ಈ ಒಂಜಿ ಮತ್ತರ್ಮೆನ ಒದಗಾದು ಕೊಡ್ತೇವೆ ಐಕಾತ್ರ ಆ ಕಲೆಗೆ ಮಲ್ಲ ಒಂಜಿ ಸೊಲ್ಮೆನ್ ಸಂದಾಯಿತ ಮಲ್ತೊಂದು ಈ ಒಂಜಿ ಲೇಸೆಗೂ ಕುಡಲಾತ ಮಲ್ಲ ಮಟ್ಟದ ಸಹಕಾರ ಕೊಡ್ತಿನ ಕುಲ್ಲು ಕೇನ್ ಪ್ರಾಪರ್ಟೀಸ್ ನಮ್ಮ ತುಳುಟೊಂಜಿ ಪಾತ್ರ ಉಂಡು ಕಕ್ಕೆಗೊಂಜಿ ಕಾರಿ ಪಕ್ಕಿಗೊಂಜಿ ಗೂಡು ಉದಲಗ್ ಪುಂಚ ತೊಡ್ಡೆಗ್ ತಟ್ಟಿ ಪಿಜಿನಗ್ ಪಟ್ಟು ಪೆತ್ತಗ್ ಕಿದೆ ನರಮನೆಗೊಂಜಿ ಅದೇ ಉಪ್ಪುನ ಇಲ್ಲು ಅಂಚನೆ ನರಮನೆಗೊಂಜಿ ಎಡ್ಡೆ ಇಲ್ಲು ಬೋಡು ನಾಡ ಐಕ್ ಇತ್ತದ ಮರ್ಜಿಡ್ ಒವು ಪುರ ಬೋಡ ವಾಪುರ ತಂಗನ ಮಂಗೆಲ ಬೋಡ ಆ ಪೂರ ವ್ಯವಸ್ಥೆಲು ಉಪ್ಪುನ ಇಲ್ಲುಲೆನ ಗೊಂಚಿಲ್ಲು ಇನಿತ್ತ ಜನಮಾನಿಗೆ ಬೋಡು ಆ ಮಹತ ವ್ಯವಸ್ಥೆಲೇನೆ ಉಡುಪಿದ ಕೇನ್ ಪ್ರಾಪರ್ಟೀಸ್ ತಗೊಳ್ ಮಲ್ತೊಂದುಲೇರು ಐಟ್ಲ ವಿಶೇಷವಾದ ಉಡುಪಿದ ಕಲ್ಸಂಕಟ ಅಕಲ ಅಪ್ಪಸೊತ್ತೊಂಜಿ ಆಶಯನ ಪಂಪಿನ ಪುಗರ್ತದ ಒಂಜಿ ಎಡ್ಡೆ ಮಟ್ಟದ ಇಲ್ಲುಲೆನ ಗೊಂಚಿಲ್ ಬೈದನು ಆ ಆಶಯನ ಪಂಪಿನ ಎಡ್ಡೆ ಯೋಜನೆ ಕೊರದುಪ್ಪುನ ಕೇನ್ ಪ್ರಾಪರ್ಟೀಸ್ ತಗೊಳು ಈ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪಲ್ಲೆ ಈ ಒಂಜಿ ಮಲ್ಲ ಮಟ್ಟದ ಸಾಕರನ್ನು ಈ ಲೇಸಿಗೂ ಕೊರೊಂದುಲೇರು ಎಕಡೆ ಪಂಡರ್ ಸುಮಾರು ಜನ ಇತ್ತೇರು ಕೈತಲ್ 500 ಜನ ಸಂಗೀತದ ಕಲಾವಿದರು ಆ ಚಾತುರ್ಪುನ ಮೆರೆಪಾದಿರು ಐಟೆ ನಮ್ಮ ಸುರುಟು ಅಜತ್ತದೆತ್ತ ಇತ್ತೆ ಸಾರ್ನ ಕೆಲಸ ಮಲ್ತೊಂದುಲ್ಲ. Let's start the first participant. ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ನೆಚ್ಚಿ ನೀನು ಗದರಿಯೇ ತಮ್ಮ ನೀನು ಗದರಿಯೇ ತಮ್ಮ ನೀನು ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಜಿನ ಜಿನ ಜಿನಾರೆ ಉಡಾಗುಲಾ माई तेरी चूनरिया लहराई रंग तेरी रीत का रंग तेरी प्रीत का रंग तेरी जीत का है लाई 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 रंग तेरी रीत का रंग तेरी प्रीत का माई तेरी चूनरिया लहराई. ನಿಹಾಲ್ ಟೌರೋ. ಅರೆ ಎದುಕೊನ್ಗ ಈ ಕೈಟ್ ಆಟದ ಒಟ್ಟು एक दिन कभी जो खुद को तराशे मेरी नजर से तू जरा हाय रे आंखों से तेरी क्या क्या छिपा है तुझको दिखाऊं मैं जरा हाय रे दिल से दिलों का दास्ता दास्ता कहने लगेगा सुभान अल्लाह ये हो रहा है पहली दफा है वल्लाह ऐसा हुआ सुभान अल्लाह ये हो रहा है पहली दफा है वल्लाह ऐसा हुआ. मेरी खामोशी से बातें छीन लेना उनके डोरी से तारीफें बुन लेना ओ मेरी खामोशी से बातें छीन लेना उनके डोरी से तारीफें बुन लेना कल नहीं थी वो आज लगती हूँ तारीफ मेरी है खामखा तोहफा है तेरा मेरी अदा. एक दिन कभी जो खुद को पुकारे
मेरी जुबान से तू जरा हाय रे आंखों से तेरी क्या क्या छिपा है तुझको पुकारूं मैं जरा हाय रे दिल से दिलों का वास्ता वास्ता खुल के बताया जाए ना सुभान अल्लाह जो हो रहा है पहली दफा है वल्लाह ऐसा हुआ सुभान अल्लाह जो हो रहा है पहली दफा है वल्लाह ऐसा हुआ ला जो हो रहा है पहली दफा है वल्लाह ऐसा हुआ सुभान अल्लाह ये हो रहा है पहली दफा है वल्लाह ऐसा हुआ वाह 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 सुभान ಅಲ್ಲ ನಿಹಾಲ್ ಚಾವ್ರು बहुत अच्छे से गाया ನಮಗೆ ಗೊತ್ತಿದೆ ನಿಮಗೆ ಗುರುಗಳಂತ ಯಾರು ಇಲ್ಲ ನಿಮ್ಮ ತಂದೆನೇ ನಿಮಗೆ ಗುರುಗಳು ಅವರೇ ನಿಮಗೆ ಕಲಿಸಿದ್ದಾರೆ ಇವತ್ತು ಬಂದಿದ್ದಾರಾ ಇಲ್ಲ ಬರ್ಲಿಲ್ಲ ಈ ಸಾಂಗ್ ಅನ್ನು ಕೂಡ ಅವರೇ ಟ್ರೈನ್ ಮಾಡಿದ್ರ ಅಲ್ಲ ಮ್ಯೂಸಿಕ್ ಟ್ರ್ಯಾಕ್ ಅನ್ನ ಕೇಳಿಸ್ಕೊಂಡು ಟ್ರ್ಯಾಕ್ ಕೇಳಿಸ್ಕೊಂಡು ಎನಿವೇಸ್ ಜಡ್ಜಸ್ ಏನ್ ಹೇಳ್ತಾರೆ ನೋಡೋಣ ರಾಜ್ ಸರ್ ಪ್ಲೀಸ್ Nihal, he was sounding so professional ಥ್ಯಾಂಕ್ ಯು ಸರ್ and ನಿಮ್ಮ ರೆಂಡಿಷನ್ ಆಗಲಿ ಆ್ಯಂಡ್ ಯು ವಾಸ್ ಸೋ ಗಾಡ್ ಗಿಫ್ಟೆಡ್ ಹೇಳ್ತಾ ಇದ್ದೀನಿ ಇನ್ ಫ್ಯೂಚರ್ ನೆವರ್ ಗಿವ್ ಅಪ್ ದ ಮ್ಯೂಸಿಕ್ ಆ್ಯಂಡ್ ನನಗೆ ಈ ಹಾಡಿಗೆ ಐ ವುಡ್ ಲೈಕ್ ಟು ಗಿವ್ ಯು ಸ್ಟ್ಯಾಂಡಿಂಗ್ ಓವೇಷನ್ ये हो रहा ನಿಹಾಲ್ 6-7 ಮಾರ್ಕ್ಸ್ ನೀವು ಗಿಟ್ಟಿಸ್ಕೊಂಡು ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ಸ್ಕೊಂಡಿದ್ದೀರಾ 10, 9, 9.5 ಆಗ್ತಿದ್ರೆ ಸರ್ ಸೀದಾ ಬಂದು ಇಲ್ಲಿ ಸ್ಟೇಜ್ ಮೇಲೆ ಬರ್ತಾ ಇದ್ರೆ ಏನೋ ಖಂಡಿತ ನಿನ್ನ ಶಕ್ತಿ ನಿನಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿರೋದಕ್ಕಿಂತ ಜಾಸ್ತಿ ಶಕ್ತಿ ನಿನಗಿದೆ ನಮಗೆ ಗೊತ್ತಿರೋಕ್ಕಿಂತ ಜಾಸ್ತಿ ಶಕ್ತಿ ನಿನ್ನಲ್ಲಿದೆ ಥ್ಯಾಂಕ್ ಯು ಸರ್ ಯಾ ದಟ್ಸ್ ಟ್ರೂ ನಿನ್ನ ಗಾಯನದಲ್ಲಿ ಮೋಡಿ ಮಾಡುವಂಥ ಒಂದು ಪವರ್ ಇದೆ ಹೌದಾ ಹೈ ನೋಟ್ಸ್ಗಳನ್ನು ಹಾಡುವಾಗ ಅದು ಫೀಲ್ ಆಗ್ತಾ ಇತ್ತು ಮೇ ಬಿ ಒರಿಜಿನಲ್ ಸಿಂಗರ್ ಯಾವ ರೀತಿ ಹಾಡಿದ್ದಾರೆ ಅಂತ ನಾನು ಕೇಳಿದ್ದೇನೆ ಬಟ್ ಅಷ್ಟೊಂದು ಮೈಂಡಲ್ಲಿಲ್ಲ ಬಟ್ ನಿನ್ನ ವಾಯ್ಸ್ ನನ್ನ ಮೈಂಡ್ನಲ್ಲಿ ಉಳ್ಕೊಂಡಿದೆ ಇವಾಗ ಸೊ ಇಟ್ಸ್ ರಿಯಲಿ ಗುಡ್ ಫ್ಯಾಂಟಾಸ್ಟಿಕ್ ಆಮೇಲೆ ಸುಲಭದಲ್ಲಿ ಹಾಡು ಹಾಡೋದು ಅದೇ ಬಾರ್ನ್ ಟ್ಯಾಲೆಂಟ್ ಅನ್ನೋದು ಅದೇ ಕಷ್ಟಪಟ್ಕೊಂಡು ಹಾಡು ಹಾಡೋದು ಬೇರೆ ಸುಲಭದಲ್ಲಿ ಹಾಡು ಹಾಡೋದು ಸೊ ನಿನ್ನ ಬೈ ಬರ್ತೆ ನಿನ್ನಲ್ಲಿ ಆ ಟ್ಯಾಲೆಂಟ್ ಇರೋದ್ರಿಂದ ನಿನಗೆ ನಿನ್ನ ಶಕ್ತಿ ನಿನಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ವರ್ಕ್ ಮಾಡು ಚೆನ್ನಾಗಿ ಖಂಡಿತ ನಾನು ನಿನ್ನನ್ನು ದೊಡ್ಡ ಸ್ಟಾರ್ ಆಗಿ ನೋಡುವಂಥ ಒಂದು ಭಾಗ್ಯ ಸಿಗಲಿ ಅಂತ ನಾನು ಆಸೆ ಪಡ್ತೇನೆ ಕಷ್ಟದ ಸಾಂಗ್ನ ಹಾಗೆ ಹಾಡೋದಕ್ಕಿಂತ ಇನ್ನೂ ಒಂದು ಮಾತು ಅಂದರೆ ಕೆಲವೊಂದು ಸಾಂಗ್ ಒರಿಜಿನಲ್ ಸಾಂಗ್ ಕೇಳಿದ್ರೂ ಮನ್ಸಿಗೆ ಅಷ್ಟು ತಾಕಿರಲ್ಲ ಬಟ್ ಇನ್ ಸಮ್ ವಾಯ್ಸಸ್ ನಿಹಾಲ್ ಫಾರ್ ಯೋರ್ ವಾಯ್ಸ್ was fantastic. Not for him. ಹಾಂ ಸೌಜನ್ಯ ಅವರೇ ಇಲ್ಲ ಆಮೇಲೆ ನನ್ನ ಕಾಲ ಹೇಳ್ತೀರಾ ನೀವು ನನಗೆ ಗೊತ್ತು ಇಲ್ಲ ಅವ್ರಿಗೆ ರೀಚ್ ಆಯ್ತು ನನಗೆ ಆಗ್ಬೇಕು ಗುಡ್ ಸೊ ಇಟ್ಸ್ ಟೂ ಗುಡ್ ಅ ಗ್ರೇಟ್ ಬಿಗಿನಿಂಗ್ ಟು ದ ಎಪಿಸೋಡ್ ವೆರಿ ಗುಡ್ ಆ್ಯಂಡ್ ಅಫ್ಕೋರ್ಸ್ ನಿಮ್ಗೆ ಗೊತ್ತಾಗಿದೆ ವಾಯ್ಸ್ ಟ್ರೈನ್ ಮಾಡ್ಕೋಬೇಡಿ ವಾಯ್ಸ್ ಬಗ್ಗೆ ಗಮನ ಕೊಡಿ ಇವನ್ ಲಾಸ್ಟ್ ಇದರಲ್ಲೂ ಹೇಳಿದ್ವಿ ಈ ಮಾತನ್ನ ಇವಾಗ ಮತ್ತೆ ಹೇಳ್ತಾ ಇದ್ದೀವಿ ದಯವಿಟ್ಟು ವಾಯ್ಸಿಗೆ ರೆಸ್ಟ್ ಕೊಡಿ ಓವರ್ ಪ್ರಾಕ್ಟೀಸ್ ಅಂತ ಮಾಡಬೇಡಿ ಬಟ್ ಪ್ರಾಕ್ಟೀಸ್ ವೆಲ್ ಓಕೆ ಆಲ್ ದ ಬೆಸ್ಟ್ ವಿ ಎಕ್ಸ್ಪೆಕ್ಟ್ ಮೋರ್ ಬೆಂಚ್ ಮಾರ್ಕ್ ನೀವೇ ಹಾಕ್ಕೊಂಡಿದ್ದೀರಾ ನೆಕ್ಸ್ಟ್ ಲೆವೆಲಲ್ಲಿ ನಾವು ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಪ್ರಾಕ್ಟೀಸ್ ವೆಲ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು Sir said it is the heart of gold. I said the entire song was a piece of gold. It was superb. It was. I really got touched and I wanted everybody to speak. And I'm really proud that you are in this show. I'm really happy. I think you must change a little bit of your body language God has given you. ಒಂಚೂರು ವಾಯ್ಸ್ ಕೊಡ್ತಾರೆ ಮತ್ತು ಯು ಶುಡ್ ಒಂಚೂರು ಬಾಡಿ ಲ್ಯಾಂಗ್ವೇಜ್ ಒಂಚೂರು ಚೂರು ಆ್ಯಕ್ಟಿವ್ ಇದೆ ರೆಸ್ಟ್ ಎವ್ರಿಥಿಂಗ್ ಇಸ್ ಗಾಡ್ ಗಿಫ್ಟೆಡ್ ಆ್ಯಂಡ್ ಅಫ್ಕೋರ್ಸ್ ಇಲ್ಲ ಮಸ್ತ್ ಬಂಗಾರ ಐತೆ ಉಪ್ಪರ್ ಟು ರೀಚ್ ದಿಸ್ ಲೆವೆಲ್ ಐ ಥಿಂಕ್ ಯು ವಿಲ್ ಕಮ್ ಇನ್ ದ ಟಾಪ್ 5 ಐ ಆಮ್ ಶ್ಯೂರ್ I could see Gurunna going mad when he was singing. I could see his expressions. He was reporting on our expression too. He was
he was so much involved in your singing, in a Padyat. So you should not, Janakal Kinya level to Janakal Yente performance Mantana, Akalik Mandek Bopun, Tarek Bopun. Then they think they're good singers or good performance. In Adeke, it kills their career. So don't get overconfident. And as Madam said, do not stop singing. Superb, mind blowing. Actually, I wanted to give you a standing ovation, but already Sir gave you a standing ovation. Thank you, sir. Nihal, Yes, sir. I think all good comments. You got a fantastic voice, first of all. Thank you, sir. It had some magic in it. Devana, the way you're ಪಿಚ್ಚಿಗೆ ಹೋದ ತಕ್ಷಣ ಯಾವ್ದು ನೋಟ್ ಹೊಡಿತಾ ಇದ್ದಂಗೆ there's some vibration coming which has got really something good stuff. And all said good. I don't say flawless ಅಂತ ಹೇಳಲ್ಲ, ಸಿಂಗಿಂಗ್ ಅಲ್ಲಿ ಮಿಸ್ಟೇಕ್ಸ್ ಇತ್ತು. ಬಟ್ ದ ಪ್ರಾಬ್ಲಮ್ ಇಸ್ your voice is sounding so nice, ಅದನ್ನೆಲ್ಲ ಹೊಡೆದಕ್ಕಾಗ್ತಾ ಇದ್ದ. ಪರ್ಟಿಕ್ಯುಲರ್ ನೀನು ನೋಟ್ ಹೊಡಿಯುವಾಗ ಒಂಥರ ಜಿಮ್ ಅಂತ ಇತ್ತು. ಬಟ್ ದೇ ವೇರ್ ಮಿಸ್ಟೇಕ್ಸ್, ಡೆಫಿನೆಟ್ಲಿ ದೇ ವೇರ್ ಮೆನಿ ಮಿಸ್ಟೇಕ್ಸ್. ಬಟ್ ಆ ಮಿಸ್ಟೇಕ್ಸನ್ನು ಬಿಕಾಸ್ ಆಫ್ ಯುವರ್ ಸ್ಟೈಲ್, ಆ್ಯಕ್ಚುಲಿ ನೈಸೆಸ್ಟ್ ಥಿಂಗ್ ಆಫ್ ಯು ಇಸ್ ಯು ಡೋಂಟ್ ಮೂವ್ ವೈಲ್ ಸಿಂಗಿಂಗ್. And it sounds, singing is very easy when seeing you. ಈತನ ಸಿಂಗಿಂಗ್ ಎಂಕ್ಲ ಮಲ್ಪಲ್ಲಿ ಇದ್ದು ಜೊನ್ನೆ ಅಂತೋನಾಗ only when the voice comes out, you've got a great potential to be a professional singer, provided you work still hard. Because I still don't know, because tappu malpunaga we should understand what mistakes you are doing. It's minimal, I'm not talking, it's like, but you've got the potential a little more on the singing side of it. I think it will be bang on. Singing live, everybody does mistakes. I can bet nobody can ever be perfect. You get the best of singer, in the singing I can find fault and I can make them agree it's a fault. Live singing it's very tough on stage. But what I felt was, suppose you were bang on pitch on everything, it's like it was more like current. Because of your voice, it's got some magic in it. So work a little harder, Nihal. Okay. Thank you, Guruvana. So Guruvana has said you've got an electrifying current ittinde. So electrifying performance ಕೊಟ್ಟಿದ್ದೀರಾ ನಿಹಾಲ್ ತಾವ್ರ ಅವರೇ. Very nice. Please be seated. Thanks. All the very best. ಫಸ್ಟ್ ಪ್ಲಸ್ ಪಾಯಿಂಟ್ ಹೇಳಲ್ಲ ಮೈನಸ್ ಪಾಯಿಂಟ್ ಹೇಳಲ್ಲ ನಿಮ್ಗೆ ಇವಾಗ? ಕನ್ನಡ ನಾಡಿನ ಜೀವನದಿ ಕಾವೇರಿ, ಹೋ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾರಿ, ಹೋ ದೇವನದಿ ಈ ವೈಯಾರಿ. ಶಾಸ್ತ್ರವು ಶ್ರೀ ಭೂತನಾಥೇಶ್ವರ ದೇವಸ್ಥಾನಂಚಿನ ನಮ್ಮ ಟಿವಿದ ಇನ್ನೇ ಮುತಾಲಿಕೆಡು ಮೂಡ್ದು ಬರೊಂದು ಪುಚ್ಚಿತಿನ ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದಪಲ್ಲೆ ಈ ಲೇಸಿಗೆ ಕೊಡರ ನಿಕಲಿನ ಮಾತಿನ ಮೋಕೆದ ಓಡಾಡಿ ಎದುಕೊಂಡಲೆ ಈ ಲೇಸಿಗೆ ಮಲ್ಲ ಮಟ್ಟದ ಸಹಕಾರ ಕೊಡ್ತಿನ ಕುಲು ಕೇನ್ ಪ್ರಾಪರ್ಟೀಸ್ ಉಡುಪಿದ ಕಲ್ಸಂಕ ಕೈತಳಕಲ ಆಶಯನ ಬಂದ್ ಬಿಚ್ಚಿತನ ಪಸ ಇಲ್ಲಿನ ಗೊಂಚಿಲನ ನಿಲ ಅಲ್ಪ ಬುಡುಗಡೆ ಆತನ ಐತ ಬಗೆಟ್ಲ ಮಾಹಿತಿ ಕೊರೊಂದಲ್ಲ ಅಂಚನೆ ಇವು ಲೇಸಿಗೆ ತೆರಾಣ ದಿಂಜಾದಿನ ಕುಲು ಮಲಾಯ್ಕ ಅಂಚನೆ ಒತ್ತುಡು ಸಹಕಾರ ಸಿಟಾಡೆಲ್ ಡೆವಲಪರ್ಸ್ ಅಂತ ಒಟ್ಟುಗು ಸುಮಾರು ಜಂತ ಒತ್ತು ಸಹಕಾರವನ್ನು ಮಾತೆರೆಗಳ ಸೊಲ್ಮೆ ಸಂದಾದು ಕೊಡರ ನಿಕಲನ್ ಈ ಒಂಜಿ ಲೇಸಿಗೆ ಮೋಕೆಡೆದುಕೊಂಡಲೆ ಬಂದ್ರೆ ಸಂಗೀತ ಪಂಡ ದೇವೇರೆಂದು ಬನ್ಪೇರು ದೇವೇರಂಚ ಅನುರೇಣು ತೃಣ ಕಾಷ್ಟೋಡುಲೆರ ಅತ್ತುಂದನ ದೂಸೆಲು ದೇವೇರುಲೆರ ಅಂಚನೆ ಸಂಗೀತಲ ಪ್ರತಿಯೊಂಜಿ ದೂಸೆಲ್ಲಾಂಡು ಅನುರೇಣು ತೃಣ ಕಾಷ್ಟೋಡ್ಲಾಂಡು ಎನ್ನಲ್ಲ ಸೇರ್ದು ಈ ದೇಶದ 125 ಕೋಟಿ ಜನಕಲ್ನ ಉಲತ್ತುಲೈಡುಂಡು ಈ ಪ್ರಪಂಚದ ಆಜುನತಾಯ ಕೋಟಿ ಜನಕಲ್ನ ಉಲೈಡ್ಲ ಸಂಗೀತ ಉಂಡು ಅಂಡ ಉಲೈಡಿತ್ತಿನ ಸಂಗೀತನು ಪಿದೈದೆ ಪೋಡುಂದ ಅಂಡ ಐಕ ಮಲ್ಲ ತಪಸ್ಸು ಬೋಡು ಅಂಚಿತ್ತಿನ ತಪಸ್ಸು ಮಲ್ದಿನ ಎಡುಮ ಜನ ಸಂಗೀತಗಾರರನ್ನ ದತ್ತು ಬಲತೊಡುಲೆರು ಆ ಎಡುಮ ಜನಟ್ಟು ಒಂಜಿ ಸಂಗೀತಗಾರನ ಅತನ ಸಂಗೀತಗಾರ್ತಿನ ಕದೆಳ್ತದು ತಲ್ತದು ನಿತ್ತದ ಸುತ್ತುಗು ಕಡಪಡಾತನು ಆ ಒಂಜಿ ಕೆಲಸ ಮಲ್ಪರೆ ಮೂಜಿ ಜನ ಅಲ್ಪ ತೀರ್ಪುಗಾರನ ಪೀಟೋಡು ಓಲಗಾತಿರು ಅಕ್ಲೆಲ್ಲ ಈ ಒಂಜಿ ಲೇಸಿಗೆ ಎದುಕೊಂಡೊಂದು ಬಂದಲೈತೆ ಪೊರ್ಲ ಗಂಟದ ಸೊರತ ಒಟ್ಟುಗು ತನ್ನ ಸಂಗೀತದ ಚಾತುರ್ಪುನು ಮೆರೆಪಾರ ಬರಲೆರು ಆನಂದ ಪರಮಾನಂದ ಪರಮಾನಂದ
ತಾಯಿ ತಂದ ಜನ್ಮದಿಂದ ಬ್ರಹ್ಮಾನಂದ, ಗುರುವು ತಂದ ಪುಣ್ಯದಿಂದ ಜನುಮಾನಂದ. ನಿಸರಿ ಸರಿಗ ಮಮರಿ ಸನಿ ಸರಿ ಸದನಿ ಪಮಗ ಮರಿ. राम चाहे लीला चाहे राम, इन दोनों के लव में दुनिया का क्या काम. इनका तो पंडा है सिंपल सा यारो, गोली मारो तो पंगा, आको मारो तो प्यार. ಓಡಿಪುದ ಕುಂಜಿ ಬೆಟ್ಟುದ ಸುಪ್ರೀತ. ಸೋಮವಾರದಿಂದ ಶುಕ್ರವಾರ ಗೋಳು ಗುರು, ಶನಿವಾರ ಮಧ್ಯಾಹ್ನನೇ ಬಾರು ಸೇರು. ಸೋಮವಾರದಿಂದ ಶುಕ್ರವಾರ ಕೆಲಸ ಮಗ, ಶನಿವಾರದ ವೀಕೆಂಡು ಈಸಿ ತಗ. ಸುಸ್ತಾಗಿದೆ ನಿಂಗೆ ಕೆಲಸ ಮಾಡಿ, ಊರೆಲ್ಲ ಬೈಕೊಂಡು ಎಣ್ಣೆ ಹೊಡಿ. ತಡಿತಾರೆ ಪೊಲೀಸು ಆಟೋ ಹಿಡಿ. ಸಂಡೇ ಬಂತು ಅಂತೂ ಇಂತೂ, ಸಂಡೇ ಬಂತು ಅಂತೂ ಇಂತೂ, ಸಂಡೇ ಬಂತು. I think you got a nice voice. The song was very like it. You have a lot of potential. Once your body language I find a little weak in you. You must improve that. Rest everything is okay. Eye contact is important. So that also should be there. Overall, superb performance. ಬೇಸಿಗೆ ಕಾಲದಲ್ಲಿ ಎಳ್ನೀರಿದ್ದಂಗೆ, ಬೇಕೊಂದು ರಿಲೇಸನ್ನು ಡೈಲಿ ನಿಮಗೆ. ಅಂತೂ ಬಂದ್ರಲ್ಲ ನೀವು ನಮ್ಮ ಮನೆಗೆ, ಚಪ್ಲಿ ಬಿಚ್ಚೋದು ಬ್ಯಾಡ ಬನ್ನಿ ಒಳಗೆ. ನಾವ್ ಅನ್ಕೊಂಡಿರೋದು ತುಸು ಬೇರೆನೆ ವಿಷಯ, ನೀವಷ್ಟೊಂದು ಜಲ್ದಿ ಕೊಡಬಾರ್ದು ರೀ ಹೃದಯ. ಕೇಳ್ದೇನೆ ತಪ್ಕೊಂಡ್ರೆ ಬೈಕೋಬೇಡಿ, ಊರೆಲ್ಲ ಸುತ್ಕೊಂಡು ಎಣ್ಣೆ ಹೊಡಿ. ತಡಿತಾರೆ ಪೊಲೀಸು ಆಟೋ ಹಿಡಿ. ಸಂಡೇ ಬಂತು ಅಂತೂ ಇಂತೂ, ಸಂಡೇ ಬಂತು ಸ್ಟೆಪ್ ಹಾಕ್ರಯ್ಯೋ, ಸಂಡೇ ಬಂತು. ವಾವ್ ಸಂಡೇ ಬಂತು, ಫಂಡೇ ಬಂತು, ಸಿಂಗಿಂಗ್ ಡೇ ಕೂಡ ಬಂದಿದೆ. ನಿಮ್ಮ ಸಿಂಗಿಂಗ್ ಡೇ ಹೇಗಾಯ್ತು? ಓಕೆ. ಎನಿವೇಸ್ ಈ ಸಾಂಗ್ ಹೇಗಾಯ್ತು ಅಂತ ಕೇಳೋಣ. ಸಂಡೇ ಫಂಡೇ ಫನ್ ಲವಿಂಗ್ ನಮ್ಮ ಜೊತೆ ಇದ್ದಾರೆ ಅಲಕ ಮೇಡಮ್ ಅವರು. ಅವರಿಗೆ ಈ ಸಂಡೇ ಫಂಡೇ ಹೇಗಾಯ್ತು ಅಂತ ಕೇಳೋಣ. ಅಲಕ ಮ್ಯಾಮ್ ಪ್ಲೀಸ್. ಸಂಡೇ ಫಂಡೇ ಯಪ್, ಗುಡ್ ಸ್ಟೈಲ್ ಆಫ್ ಸಿಂಗಿಂಗ್. ಫಸ್ಟ್ ಪ್ಲಸ್ ಪಾಯಿಂಟ್ ಹೇಳಲ್ಲ ಮೈನಸ್ ಪಾಯಿಂಟ್ ಹೇಳಲ್ಲ ನಿಮ್ಗೆ ಇವಾಗ? ಪ್ಲಸ್ಸೇ ಹೇಳಿ ಅಂತಂದರೆ ಈ ಸಾಂಗ್ ನಿಮ್ಮ ವಾಯ್ಸಿಗೆ ತುಂಬ ಸೂಟ್ ಆಗ್ತಾ ಇತ್ತು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸೂಟಿಂಗ್ ಗುಡ್. ಓಕೆ. ಮೈನಸ್ ಅಂದರೆ ಕಣ್ಣು ಮುಚ್ಕೊಂಡು ಕೇಳಿದಾಗ ನಾನು ಇವಾಗ ಹೇಳಿದ್ನಲ್ಲ ಆ ಥರ. ಪ್ಲಸ್ ಕಣ್ಣಿಗೆ ಬಿಟ್ಟಾಗ ದ ಪ್ರೆಸೆಂಟೇಷನ್ ವೈಸ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ನೀವು ಕೆಳಗಡೆ ನೋಡಿಕೊಂಡೇ ಹಾಡ್ತಾ ಇದ್ದರೆ ನಮಗದು ಎಪೀಲ್ ಆಗಲ್ಲ. ನಮ್ಗೆ ಟಚ್ ಆಗಬೇಕು ಅಂದರೆ ಯು ಶುಡ್ ಹ್ಯಾವ್ ಲಿಟ್ಲ್ ಆಫ್ ಐ ಕಾಂಟ್ಯಾಕ್ಟ್, ಆಯಿತಾ? ಆ್ಯಂಡ್ ಚರಣದಲ್ಲಿ ಪಿಚ್ಚಿಂಗ್ ಅಗೇನ್. ಸುಪ್ರೀತಾ, ಗುಡ್ ರೆಂಡರಿಂಗ್ ಆಫ್ ದ ಸಾಂಗ್. ಓಕೆ, ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು. ಅಂದರೆ ಈ ಸಾಂಗಲ್ಲಿ ಪರ್ಟಿಕ್ಯುಲರ್ ಇಟ್ ವಾಸ್ ಅ ಥ್ರೋ ಆಫ್ ದ ಸಾಂಗ್. ನಾನು ಹೇಳೋದು ಓಪನ್ನೆಸ್, ಆಮೇಲೆ ಸ್ಟೈಲ್ ಅದು ಪಕ್ಕ ಬಂದಿದೆ. ಎವ್ರಿಥಿಂಗ್ ಇಸ್ ನೈಸ್. ಆ ಸಾಂಗ್ಗೆ ಅದೇ ಮೇನ್ ಇಂಪಾರ್ಟೆಂಟ್. ಅದೇ ಓನ್ಲಿ ಥಿಂಗ್ ಇಸ್ ಚರಣದಲ್ಲಿ ಪಿಚ್ಚಿಂಗ್ ಸ್ವಲ್ಪ ಅದು ಫಸ್ಟ್ ಆಫ್ ಆಲ್ ದ ಸಾಂಗ್ ಇಸ್ ಆಲ್ಸೋ ಅದೇ ಥರ ಇದೆ. ಇಟ್ಸ್ ನಾಟ್ ಸಡನ್ಲಿ ಇಟ್ ಚೇಂಜಸ್. ಸೊ ಹಾಡೋದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ. ನೋಡೋಕೆ ಫಾಸ್ಟ್ ಸಾಂಗ್ ಸಿಂಪಲ್ ಆಗಿದೆ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಚರಣ ನೋಡ್ ಸ್ವಲ್ಪ ಇಸ್ ಲಿಟಲ್ ಹಿದದಿದೆ. ಅದನ್ನು ಆ ಪೋರ್ಷನಲ್ಲಿ ಸ್ವಲ್ಪ ವೀಕ್ ಅನಿಸ್ತು ಬಿಟ್ಟರೆ ಥ್ರೂ ಎವ್ರಿಥಿಂಗ್ ದಟ್ ಸ್ಟೈಲ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹಾಡಿದ್ದೀರಾ. ಪ್ಲೀಸ್ ಹ್ಯಾವ್ ಅ Thank you. ಕೇನ್ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಈ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬರೇ ಹಾಡುವಾಗ ಸಂಗೀತದ ಲಹರಿಗಳು
ಜೋರಾಗಿ ಹೆಚ್ಚಾಗಿ ಅಬ್ಬರದಿಂದ ಬರ್ತಾ ಇದೆ. ಯಾಕಂದ್ರೆ ಒಂದರಿಂದ ಒಂದು ಸೂಪರ್ ಆದಂತಹ ಟ್ಯಾಲೆಂಟ್ಸ್ ಈ ವೇದಿಕೆ ಮೇಲೆ ಬಂದು ಉತ್ತಮವಾದಂತಹ ಒಂದು ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಅಂತ ಸೂಪರ್ ಜಬರ್ದಸ್ತ್ ಗಾಯನದೊಂದಿಗೆ ನಮ್ಮ ಮುಂದೆ ಬರುವಂತಹ ಸ್ಪರ್ಧಾಳು ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಚುಪ್ಕೆ से चुपके से रात की चादर तले चांद की भी आहट ना हो, बादल के पीछे चले जले खतरा खतरा, गले खतरा खतरा, रात भी ना हिले आधी आधी, रात भी ना हिले आधी आधी. ಅರ್ಚನಾ ಹೊಳ್ಳ ಅವರು ಮಂಗಳೂರಿನ ಶಕ್ತಿನಗರದಿಂದ ಬಂದಂತ ಅರ್ಚನಾ ಹೊಳ್ಳ ಅವರನ್ನ ಸ್ವಾಗತಿಸೋಣ. ಗಂಗೆಯ ತುಂಗೆಯ ಪ್ರೀತಿಯ ಸೋದರಿ ಪಾವನಿ ಪುಣ್ಯ ನದಿ, ಬಳುಕುತ ಕುಲುಕುತ ಹರುಷವ ಚೆಲ್ಲುತ್ತ ಸಾಗುವ ಧನ್ಯ ನದಿ, ಕಾಲ್ಹೆಜ್ಜೆಯ ಇಟ್ಟೆಡೆ ಅಮೃತ ಹರಿಸಿ ಕಾಯುವ ಭಾಗ್ಯ ನದಿ, ಕನ್ನಡ ನಾಡಿನ ಜೀವನದಿ ಕಾವೇರಿ, ಹೋ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾರಿ, ಹೋ ದೇವನದಿ ಈ ವೈಯಾರಿ, ಈ ತಾಯಿಯು ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತಿಗೆ ಭಾಗ್ಯದ ದಾತಿಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಹೋ ಜೀವನದಿ ಈ ಕಾವೇರಿ. ಯು ಗಾಟ್ ಅ ವೆರಿ ಸ್ವೀಟ್ ವಾಯ್ಸ್, ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ಸ್ಟಾರ್ಟಿಂಗ್ ಆಲಾಪಲ್ಲಿ ಮಾತ್ರ ಸ್ವಲ್ಪ ಪಿಚ್ ಕೊಡ್ತಾ ಇರಲಿಲ್ಲ, ಓಪನಿಂಗಲ್ಲಿ ಸ್ವಲ್ಪ ಕಡಿಮೆ ಕೇಳಿಸ್ತಾ ಇತ್ತು. ಆಮೇಲೆ ಬರ್ಬರ್ತಾ ಚೆನ್ನಾಗಿತ್ತು, ಚರಣ ತುಂಬ ಚೆನ್ನಾಗಿ ಹಾಡಿದ್ರಿ. ಬಟ್ ಹಾಡಲ್ಲಿ ಲೈಫ್ ಇತ್ತು, ಚೆನ್ನಾಗಿ ಹಾಡಿದ್ರಿ. ಇಟ್ ವಾಸ್ ಸೌಂಡಿಂಗ್ ವೆರಿ ಗುಡ್. ಹುಟ್ಟುವ ಕಡೆಯೊಂದು ಫಲ ಕೊಡು ಕಡೆಯೊಂದು, ಸಾಗರದಲ್ಲಿ ನದಿಗೆಂದು ಸಂಗಮವು, ತೌರಿನ ಮನೆಯೊಂದು ಗಂಡನ ಮನೆಯೊಂದು, ಹೆಣ್ಣಿಗೆ ಇದೆಯೊಂದು ಜೀವನವು, ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು, ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು, ಅಲ್ಲೇ ಸಂತೋಷವು, ಮನೆಯ ದೀಪವು ಬಾಳ ಸಂಗೀತವು, ಮನ ಮೆಚ್ಚಿದ ಮಡದಿಯು ಸಿಕ್ಕಿದ ಮೇಲೆ ಸ್ವರ್ಗ ಸಂಸಾರವು, ಕನ್ನಡ ನಾಡಿನ ಜೀವನದಿ ಕಾವೇರಿ, ಆ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾರಿ, ಹೋ ದೇವನದಿ ಈ ವೈಯಾರಿ, ಈ ತಾಯಿಯು ನಕ್ಕರೆ ಸಂತೋಷದ ಸಕ್ಕರೆ.
ಅರ್ಚನ ಭಾರಿ ಸೋಕುದ ಪದ ಬಂಡರು ನಮ್ಮ ತುಳುವರಿಗೆ ವಿಶೇಷವಾದ ತೂ ಗಾಳಿ ನೀರು ನೆಲ ಪಂಡ ಭೂಮಿ ಆಕಾಶ ಪಂಡ ಬಾನ ಖಾಲಿ ಪಂಚಭೂತ ಮಾತ್ರ ನಂಗೆ ದೇವರೇ ಐಟ್ಲ ಇಡೀ ಕರ್ನಾಟಕಗೂ ನೀರು ಕೊರ್ಪಿಂಚಿತ್ತಿನ ಉಸುಲು ಕೊರ್ಪಿನ ಕಾವೇರಿ ತುದೇನೆ ದೇವರನ್ನ ಹೊರಟು ತೋಪಿಂಚಿತ್ತಿನ ಒಂಜಿ ಪದ ಆ ಸಿನಿಮಾದ ಸ್ವರಸುರ್ಲಿನ ಕೇಳಲಿಕ್ಕೆ ನಾವು ಆತ ಪೊರ್ಲದ ಪದ ತೀರ್ಪು ಕರ್ರ ಖಂಡಿತವಾದ ಹೆಂಗ್ ಗೊತ್ತುಜಿ ಐಕ ಹತ್ರ 3 ಜನ 4 ಜನ ಕೂಲ್ತೇರು. ಐ ಥಿಂಕ್ ಒಂಜಿ ಇನ್ಫಾರ್ಮೇಷನ್ ಕೊಡ್ಪ ಐ ಥಿಂಕ್ ಇದು ಫೈನಲ್ ಲಿಸ್ಟೆಡ್ ಒಂಚೂರು ಟೈಟ್ ಆದ ಬೈದಿನಿ ಇದು. ಸೊ ಯು ಆರ್ ಲಕ್ಕಿ ಟು ಬಿ ಹಿಯರ್. ಐ ಥಿಂಕ್ ಯುವರ್ ಸಾಂಗ್ ಇನ್ನು ಪದ್ಯ ಬಣ್ಣ ಎಂಕ್ ಮಸ್ತ್ ಇಷ್ಟ. ಐ ಥಿಂಕ್ ಯು ಗೋಟ್ ಅ ನೈಸ್ ವಾಯ್ಸ್. ಒಂಚೂರು ಇದು ಸ್ಟೇಜ್ ಒಂಚೂರು ಕಾನ್ಫಿಡೆನ್ಸ್ ಲೆವೆಲ್ ತೋರ್ಸೋದಪ್ಪ ಇದು ಒಂಚೂರು ಫೋರ್ಟಿ ಲಕ್ಕಲ್ಲ. ಸೊ ಅಂಚಾಂಡು ಇದನ್ನ ಪರ್ಫಾರ್ಮೆನ್ಸ್ ಎಫೆಕ್ಟ್ ಹಾಕೊಂಡು ಅರ್ಥ ಆಯ್ತು. ಸೊ ಐ ಥಿಂಕ್ ಯು ಗೋಟ್ ಅ ನೈಸ್ ವಾಯ್ಸ್. ಲಕ್ ಫ್ಯಾಕ್ಟರ್ ಮಸ್ತ್ ಕೌಂಟ್ ಅದನ್ನದ ಸಾಂಗ್ ಇಡ್ಲ ಕೌಂಟ್ ಅದನ್ನ ವೆರಿ ವೆರಿ ಗುಡ್ ಪ್ರೆಸೆಂಟೇಷನ್ ಆಫ್ ದ ಸಾಂಗ್. ಐ ಲವ್ ದಟ್. ಅವೇ ಸ್ಟಾರ್ಟಿಂಗ್ ಆಲಾಪ ಬಂದಾಗ ಅಪ್ ಟು ಪಾಮಗಾದಿ ಆ ಪೋರ್ಷನ್ ಎಡ್ಡೈತಂದೆ ಬೊಕ್ಕೇನು ಪಲ್ಲವಿ ಇಸ್ ಲಿಟಲ್ ವೀಕ್. ಫ್ರಮ್ ದ ಚರಣ ಇಟ್ ವಾಸ್ ಜಸ್ಟ್ ಆಸಮ್, ವೆರಿ ಗುಡ್. ಫ್ರಮ್ ದ ಚರಣ ಇಟ್ಸ್ ಎ ಮೇಲ್ ಸಾಂಗ್ ಆಫ್ ಕೋರ್ಸ್. ಪಣ್ಣಿನ ಸ್ಟೈಲ್ ಅವಾರ್ಡ್ ಅಂಡ್ it was bang on pitch. Thank you. So you got a lovely voice first of all and it was sounding good. Thank you, sir. ಸೊಲ್ಮೇಲು ತೂಕ ಮಿತ್ತದ ಸುತ್ತುಗು ಪೋಪರ ಅತ್ ತೀರ್ಥ ಜಪ್ಪರ ಅವು ಹೆಂಗು ಗೊತ್ತು ಜೈಕ ಕೇರಿಡ್ ತೀರ್ಮಾನ ಕೊರಲ್ಲ ಅಂತೂ ಇನ್ನಿತ ಲೇಸು ತೂಯಿನ ಮಾತ್ರೆಗಳ ಕುಡರು ಸೊಲ್ಮೆ ಸಂದಾದ ಬಂದಲ್ಲ ಈ ಲೇಸು ಕುಡಲಾತು ದುಂಬೋತುಂಡು ಐದು ದುಂಬು ಒಂತೆ ಕಡಿಸದು ಎಂಗುಲು ಬರಪ ಕಾತೊಂದು ಪ್ಲೇ ಮಾತ್ರೆಗಳು ಸ್ವಲ್ಪ ತಾಳಲಾರಿ ಈ ವಿರಹ ಕೃಷ್ಣ ನಾ ತಾಳಲಾರಿ ಈ ವಿರಹ ಕೃಷ್ಣ. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಬಂದಲೇ ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಅಂಚನೆ ನಮ್ಮ ಟಿವಿದ ಒಟ್ಟು ಸೇರಿಕೆಡು ಮೂಡ್ದು ಬರೋದು ಪುಚ್ಚಿತ್ತಿನ ನಮ್ಮ ಟಿವಿದ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪಲ್ಲೆ ಈ ಲೇಸಕ್ಕೆ ಕೂಡ ನಿಕಲೇನ ಮಾತಿನ ಮೋಕೆ ಎಡ್ದುಕೊಂಡಲ್ಲ ಈ ಪೊರ್ತುಡಿ ಅನ್ನ ದತ್ತ ಬಲತ್ತಡಿ ಎಡುಮ ಜನ ಪುಗಾರ್ತದ ಸಂಗೀತಗಾರರು 500 ಜನಟ್ಟು ಲತ್ತದು ತೂಂಕುದು ಅಕಲೇನ ಮಿತ್ತಗ ಬಾಡ್ದೇರು ಅಜತ್ತದು ಇತ್ತ ಈ ಸುತ್ತುಡುಲೇರು ನೆಟ್ಟಲ ಒಂಜನ ಕದೆಪು ನಂಚಿತ್ತಿನ ಕೆಲಸ ಮಲ್ಪರಂಡು ತಲುಪು ನಂಚಿತ್ತಿನ ಕೆಲಸ ಮಲ್ಪರಂಡು ಬಂದಲ ಈ ಒಂಜಿ ಲೇಸಕ್ಕೆ ಸುಮಾರು ಜನ ಸಾಕಾರ ಉಂಡು ಒಂಜಿ ಕೇನ್ ಪ್ರಾಪರ್ಟೀಸ್ ಉಡುಪಿದ ಆಶಿಯಾನ ಬಂದ್ಬಿಚ್ಚಿತ್ತಿನ ಒಂಜಿ ಹೊಸ ನಮನದ ಇಲ್ಲಿನ ಗೊಂಚಿಲ್ ದೊಟ್ಟು ಕಕುಲ್ ಬರೊಂದುಲೇರು ಉಡುಪಿದ ಕಲ್ಸಂಕ ಕೈತಾಡ ಒಂಜಿ ಯೋಜನೆ ಉಂಡಾತರು ಅಂಚನೆ ಒತ್ತುಡು ತೆರಾಣ ದಿಂಜ ದಿನ ಕುಲು ಮಲೈಕಾ ಅಂಚನೆ ಒತ್ತು ಸಾಕಾರ ಸಿಟಾಡಲ್ ಡೆವಲಪರ್ಸ್ ಅಂಚನೆ ಜಸ್ಟ್ ಜ್ಯೂಸ್ ಎಕ್ಸ್ ಅಂಡ್ ಡೇಸ್ ಮಾತಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮೊಕಲಲ ಮಲಮಟ್ಟದ ಸಾಕಾರ ಉಂಡು ಮಾತಾ ಸಾಕಾರ ಕೊಡ್ತೀನಿ ನಿಕಲೇನ್ ಕೊಡೋರ ನೆನವರಿಕೆ ಮಲ್ತಂದು ನಿಕಲೇನ್ ಕೊಡ್ರ ಮೋಕೆ ಹಿಡಿದುಕೊಂಡು ಇತ್ತೆ ನಮ್ಮ ದುಂಬದಿ ಕಡೆ ಬರವಲ್ಲರು ಎಲ್ಲ ನಿನ್ನ ಲೀಲೆ ತಾಯೇ ಎಲ್ಲ ನಿನ್ನ ಮಾಯೇ ನಿನ್ನ ಅಲ್ಲಗಳೆದ ನಮ್ಮ ಕರುಣೆಯಿಂದ ಕಾಯೇ ಕರುಣೆಯಿಂದ ಕಾಯೇ ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ ಹೇಳುವುದು ಏನು ಉಳಿದು ಹೋಗಿದೆ ಹೇಳಲಿ ಹೇಗೆ ತಿಳಿಯದಾಗಿದೆ. ಕಾರ್ಲರ್ದ ಬೈದಿನ ದೀಕ್ಷಾ ಶೆಟ್ಟಿ ಎದುಕೊಲ್ಲೆ ಮಲ್ಲತಾಟೆ ಕೃಷ್ಣ 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 ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ
ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ. ಕಮಲವಿಲ್ಲದ ಗಿರಿ ನನ್ನ ಬಾಳು ಚಂದ್ರನಿಲ್ಲದ ರಾತ್ರಿ ಬೇಳು. ಕಮಲವಿಲ್ಲದ ಗಿರಿ ನನ್ನ ಬಾಳು ಚಂದ್ರನಿಲ್ಲದ ರಾತ್ರಿ ಬೇಳು. ನೀ ಸಿಗದೆ ಉರಿ ಉರಿ ಕಳೆದೆ ಇರೋಳ ನೀ ಸಿಗದೆ ಉರಿ ಉರಿ ಕಳೆದೆ ಇರೋಳ ಮಾತೆಲ್ಲ ಬಿಗಿದಿದೆ ದುಃಖದ ಕೊರಳ. ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ. ದೀಕ್ಷಾ మరి పొర్లుతో పద పండారు ನಂಗೆ ನೆನಪುಂಡು ಆಡಿಷನ್ ರೌಂಡ್ ಬರ್ನಾಗ ಫಸ್ಟ್ ಮೆಡಲ್ ತಿಕ್ಕಿನ ಪಾರ್ಟಿಸಿಪೆಂಟ್ ಇರತ್ತೆ ಇದಾಯ್ಡು ಆಡಿಷನ್ ದ ಇಂಟರ್ವ್ಯೂ ತೊನ್ನಾಗ ಇರ್ ಬತ್ತಿತ್ತಾರೆ ಅವು ಬೇತನೇ ಸ್ಟೈಲ್ ಒಂಜಿ ಪದ್ಯ ಬಂದಿತ್ತಾರೆ ಖಂಡಿತ ಕುಡೊಂಜಿ ಸ್ಟೈಲ್ ಟ್ರೈ ಮಲ್ದಾರೆ ಟ್ರೈ ಮಾಡ್ತೇನೆ ಜಡ್ಜಸ್ಗೆ ಪ್ರೂವ್ ಮಲ್ಪಾರ್ನೆ ಆ ತೀರೆಗೆ ಪನೋಡೊಂದಿತ್ತಂಡೆ ಪ್ರೂವ್ ಮಲ್ಪರೆಂದಾಲೆಜಿ ಎನ್ನ ಫೇವ್ರೇಟ್ ಲಿಸ್ಟೆಡ್ ಒಂದುಲ ಒಂಜಿ ಸಾಂಗ್ ಅವೇನು ಪನೋಡೊಂದಿತ್ತು ಪಂಡೆ ಓಕೆ ಒಂದು ವೇದಿಕೆಡ ಅವೇನವರ ಪನೋಡೊಂದಿತ್ತು ಮಾತ್ರ ಎದುರು ಜಡ್ಜಸ್ ನೆಟ್ಟಿದ್ರು ಇನಿ ಗುರುವಣ್ಣೆಲ್ಲ ಬೈದೇರು ಅಂದ್ ನರ್ವಸ್ ಆತಾರೆ ಒಂಚೂರು ನರ್ವಸ್ ಆಗ್ತೇನೆ ಆತಾರೆ ಓಕೆ ಎನಿವೇಸ್ ಗೋಯಿಂಗ್ ಟು ದ ಜಡ್ಜಸ್ ರಾಜ್ ಸರ್ ಪ್ಲೀಸ್. ಒಳ್ಳೆ ಭಾವಗೀತೆ ಅಲ್ಲ ಇದು, ತುಂಬ ಒಳ್ಳೆ ಹಾಡು. ಬಟ್ ಏನಾಯಿತು, ಓಪನಿಂಗಲ್ಲಿ ನಿಮ್ಮ ಆಲಾಪ್ ಫುಲ್ ಪಿಚ್ ಔಟ್ ಆಗಿತ್ತು. ಪಲ್ಲವಿ ವಾಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಆಡಿದ್ರಿ. ಹಾಗೆ ತಿರ್ಗಾ ಚರಣ ಬರಬೇಕಾದ್ರೆ ತಿರ್ಗಾ ಪಿಚ್ ಹೋಗ್ತಾಯಿತ್ತು, ನಿಲ್ತಾ ಇರಲಿಲ್ಲ, ಶ್ರುತಿ ನಿಲ್ತಾ ಇರಲಿಲ್ಲ. ಆಮೇಲೆ ತುಂಡ್ಪಲ್ಲೆ ಬರಬೇಕಾದ್ರೆ ತಿರ್ಗಾ ಅದೇ ನೀಟಾಗಿತ್ತು, ತುಂಬ ನೀಟಾಗಿಲ್ಲ. ಪಲ್ಲವಿ ಎರಡು ತುಂಬ ನೀಟಾಗಿತ್ತು, ಬಟ್ ಚರಣ ಪಿಚ್ ಔಟ್ ಆಗ್ತಾಯಿತ್ತು, ಆಲಾಪಲ್ಲಿ ಪಿಚ್ ಹೋಗ್ತಾಯಿತ್ತು. ಅದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಶ್ರುತಿ ಸ್ವಲ್ಪ ಟ್ರ್ಯಾಕ್ ಕರೆಕ್ಟಾಗಿ ಶ್ರುತಿ ಅದನ್ನು ಸೇರ್ಸಿಕ್ಕೆ ಟ್ರೈ ಮಾಡಬೇಕು. ನಿಮ್ಮ ವಾಯ್ಸ್ ಆ ಥ್ರೋ ಇದೆಯಲ್ಲ, ಇಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಸ್ವಲ್ಪ ಅದರ ಮೇಲೆ ಶ್ರುತಿ ಬಗ್ಗೆ ಒಂಚೂರು ವರ್ಕೌಟ್ ಮಾಡಿ. I think your voice must like undirna. I enjoyed your Padya Pannela must enjoyed the song what you sang. That's what is there. I think you have got very good potential, and today's song also was very good. Yes, sir. Good singing, singing on pretty good pitching, pura average, good. It's Porlo Kenontundu, and even the song selection. This is a very popular song, Bhavagita. What you have to, I think, onte high ponaga nasal barpundu voice shruti correct ittanala, it's sounding a high ponaga matra, low the open throttle singing avette actually porlu kenundu high ponaga onte nasal barandu. I think you have to control that. Okay, ಥ್ಯಾಂಕ್ ಯು ಗುರುವಣ್ಣ, ಥ್ಯಾಂಕ್ ಯು ಜಡ್ಜಸ್. ದೀಕ್ಷಾ ಬಾರಿ ಪೊರ್ಲುದ ಪದ್ಯನ್ ಪಂತಾರ. ಥ್ಯಾಂಕ್ ಯು ಸೋ ಮಚ್. ವಯಸ್ಸಿಗೆ ಮತ್ತೆ ವಾಯ್ಸಿಗೆ ಕನೆಕ್ಷನೇ ಇಲ್ಲ. किसी से कहूं के नहीं कहूं. ಇಂಡಿಯನ್ ಐಡಲ್ ಇದಕ್ಕೂ ಏನು ಭಾರಿ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ನಮಗೆ. ವಿ ಹ್ಯಾವ್ ಟ್ಯಾಲೆಂಟ್ಸ್ ಹಿಯರ್. तेरी याद साथ है. I think your singing was outstanding. It was. तेरी याद साथ है. hey, Anand, I feel this show is going to overtake Padle Dilipali.